ಶ್ರೀ ಗುರುದೇವದತ್ತ ಸಂಸ್ಥಾನದ ಗುರುದೇವಾನಂದ ಸ್ವಾಮೀಜಿಯರ್ನ ಜನ್ಮ ದಿನೋತ್ಸವ ಗ್ರಾಮೋತ್ಸವ ಲೆಕ್ಕಡು ವರ್ಷಲ ಕುಡ್ಲದ ಗುರುದೇವ ಸೇವಾ ಬಳಗದಕ್ಲು ಬೆಲ್ಲಾಕ್ ಆಸ್ಪತ್ರೆದ ಸೀಕದಕ್ಲನ ಇಲ್ಲಲ್ದಕ್ಲಿಗೂ ಒಂಜಿ ದಿನದ ಮಧ್ಯಾಹ್ನದ ಮನಸ್ಸು ಒದಗ ಹೊಂದಿತ್ತದು ಈ ಸರ್ತಿ ಬುಧವಾರ ಈ ಕಾರ್ಯಕ್ರಮ ನಡೆತಂಡು. ಒಡಿಯೂರು ಶ್ರೀ ಗುರು ದೇವಾನಂದ ಸ್ವಾಮೀಜಿಯರ್ನ ಪುಟ್ಟು ದಿನಾಚರಣೆ ವರ್ಷಲ ಒಡಿಯೂರು ಗ್ರಾಮೋತ್ಸವಾದ ಕರಿತೊಂದು ಬೈದೇರು ಆ ಲೆಕ್ಕಡು ಕುಡ್ಲದ ಗುರುದೇವ ಸೇವಾ ಬಳಗ ಜಿಲ್ಲಾ ವೆಲ್ಲಾಕ್ ಆಸ್ಪತ್ರೆ ಉಪ್ಪುನ ಸೀಕದಕ್ಲಿನ ತೋವನ್ನಕ್ಲಿಗೆ ಒಂಜಿ ಪುರ್ತದ ವನಸೋದಕ ಒಂದುಲ್ಲೇರು ಬುಧವಾರ ಮಧ್ಯಾಹ್ನ ಈ ವರ್ಷದ ನುಪ್ಪುದಾನ ವ್ಯವಸ್ಥೆ ಆದಿತ್ತುಂಡು. ಊರು ಪರ ಊರ್ಲೇರ್ದು ಬತ್ತದ ಸೀಕದಕ್ಲಿನ ತೂವೊಂದುಪ್ಪುನ ಪಾಕಜನ ಈ ಸೇವಾ ಕಾರ್ಯದ ಪ್ರಯೋಜನದ ತೊಂಡೇರು. ಗುರುದೇವ ಸೇವಾ ಬಳಗ ಕುಡ್ಲದ ಗುರ್ಕಾರ್ಯರು ಜಯಂತ ಜೆ ಕೋಟ್ಯಾನ್ ಪದಾಧಿಕಾರಿಲು ಬೊಕ ತಾರನಾಥ ಕೊಟ್ಟಾರಿ ಒಟ್ಟುಗಿತ್ತೇರು. ವೈದ್ಯಾಧಿಕಾರಿ ರಾಜೇಶ್ವರಿ ದೇವಿ ಈ ಪೊರ್ತುಡು ಪಾತಿರ್ದು ಸುಮಾರು 780 ಜನ ಮುಟ್ಟ ಮಧ್ಯಾಹ್ನದ ವನಸ್ದ ಪ್ರಯೋಜನದ ತೊಂದರೆ ಗುರುದೇವ ಸೇವಾ ಬಳಗ ನನಮಿತ್ತುಗ್ಲ ಇಂಚಿನ ಧರ್ಮ ಕಾರ್ಯ ಮಲ್ಪಡಂದು ಏಟುಪು ಬಯಕಿಯರು. ಅಲ್ಲಿ ನಾವು ಪಾಲ್ಗೊಂಡಿದ್ದೇವೆ. ಹಾಗೆ ಶ್ರೀ ಗುರುಗಳ ಜನ್ಮೋತ್ಸವದ ಒಂದು ಸಂಭ್ರಮದ ಆಚರಣೆಗೋಸ್ಕರ ಈ ದಿನ ವೆಲ್ಲಾಕ್ ಆಸ್ಪತ್ರೆಯಲ್ಲಿ ಇರುವ ರೋಗಿಗಳ ಸಂಬಂಧಿಕರು ಅವರಿಗೆ ಗುರುಬಳಗದ ವತಿಯಿಂದ ಮಧ್ಯಾಹ್ನದ ಊಟವನ್ನು ಅವರು ಕೊಡ್ತಾ ಇದ್ದಾರೆ. ಸುಮಾರು 700ರಿಂದ 800 ರೋಗಿಗಳು ಅವರ ಸಂಬಂಧಿಕರು ಊಟವನ್ನು ಇವತ್ತು ಮಾಡ್ತಾ ಇದ್ದಾರೆ. ಒಡಿಯೂರು ಶ್ರೀಗಳ ಜನ್ಮದಿನೋತ್ಸವ ಗ್ರಾಮೋತ್ಸವವಾಗಿ ಆಚರಿಸುವಂಥ ಶುಭ ಸಂದರ್ಭದಲ್ಲಿ ಇವತ್ತು ಮಂಗಳೂರಿನ ಒಡಿಯೂರು ಶ್ರೀ ಗುರುದೇವ ಸೇವಾ ಬಳಗದ ವತಿಯಿಂದ ಮಂಗಳೂರು ವೆಲ್ಲಾಕ್ ಆಸ್ಪತ್ರೆಯ ರೋಗಿಗಳ ಪಾಲಕರಿಗೆ ಒಂದು ದಿವಸದ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ವರ್ಷ ಕೂಡ ಸೇವಾ ಬಳಗ ಗ್ರಾಮೋತ್ಸವದ ಪ್ರಯುಕ್ತ ಮಂಗಳೂರಿನ ವೆಲ್ಲಾಕ್ ಜಿಲ್ಲಾ ಆಸ್ಪತ್ರೆಯ ರೋಗಿಗಳ ಪಾಲಕರಿಗೆ ಈ ಒಂದು ವ್ಯವಸ್ಥೆಯನ್ನು ವರ್ಷ ಕೂಡ ಮಾಡಿಕೊಂಡು ಬರ್ತಾ ಇದ್ದಾರೆ.